ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಮಠ ಉಪ್ಪಳ. ಇಲ್ಲಿ ಲೋಕಕ್ಷೇಮಕ್ಕಾಗಿ ಅತ್ಯಪೂರ್ವವಾದ ನವಗ್ರಹ ಪ್ರತಿಷ್ಠೆ ಮತ್ತು ಅಷ್ಟೋತ್ತರ ನವಗ್ರಹ ಯಾಗವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಉಡುಪಿಯ ಅದಮಾರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರ ಆಶೀರ್ವಚನದಲ್ಲಿ ಕೊಂಡೆಯೂರು ಮಠದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಟೀಲು ಅನುವಂಶಿಕ ಪ್ರಧಾನ ಅರ್ಚಕರಾದ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಅಸ್ರಣ್ಣರ ನಿರ್ದೇಶನದೊಂದಿಗೆ ಮತ್ತು ಬ್ರಹ್ಮಶ್ರೀ ಕಮಲಾದೇವಿ ಪ್ರಸಾದ ಅಸ್ರಣ್ಣನವರ ಆಚಾರ್ಯತ್ವದಲ್ಲಿ ನಡೆದ ಈ ವೇದಿಕ ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. 18ನೇ ವರ್ಷದ ಅಖಂಡ ಭಜನಾ ಸಪ್ತಾಹ ಆರಂಭಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವು ನಡೆಯಿತು. ಹೀಗೆ ಆಗಬೇಕು ಅಂತ ಅದನ್ನು ಮಾಡಿಸ್ತಾರೆ. ಇಂತಹ ಒಂದು ಕರ್ತೃತ್ವ ಶಕ್ತಿ ಎಂಬುದು ಅದು ನಮಗೆ ನೋಡ್ಲಿಕ್ಕೆ ಸಿಗೋದು ಬಹಳ ಅಪರೂಪ. ಇದನ್ನ ಕ್ಷೇತ್ರವನ್ನು ಆಗಿಸಿದ್ದಾರೆ. ಮುಂದೆಯೂ ಕೂಡ ಚೆನ್ನಾಗಿ ಬೆಳೆಯಲು ಕೃಷ್ಣನ ವಿಶೇಷ ಅನುಗ್ರಹ ಅವರ ಮೇಲೆ ಇದೆ ಅನ್ನೋದಕ್ಕೆ ಸಾಕ್ಷಿ ಅವರು ತುಳಸಿ ಸಮರ್ಪಣೆ ಮಾಡಲಿಕ್ಕೆ ಆಗಿದ್ದಾರೆ, ಅದೇ ಸಾಕ್ಷಿ. ಹಾಗಾಗಿ ಮುಂದೆಯೂ ಕೂಡ ಇಂತಹ ಕೆಲಸಗಳು ನಿರಂತರವಾಗಿ ನಡೆಯಲಿ. ನಮ್ಮಲ್ಲಿಯೂ ಕೂಡ ಆ ಸದ್ಭಾವನೆ ಬೆಳೆಯಲಿ. ಏನಂದ್ರೆ ನಾವು ಎಲ್ಲೆಲ್ಲಿ ಹೋಗಿ ಪೂಜ್ಯರನ್ನ ನಾವು ನಮಿಸ್ತೇವೆ, ಎಲ್ಲೆಲ್ಲಿ ಹೋಗಿ ನಮ್ಮ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತದೆ, ಅಲ್ಲೆಲ್ಲ ನನ್ನದು ಅನ್ನೋದನ್ನು ಮರೆತದೆ. ಇದು ದೇವರ ಕೆಲಸ, ದೇವರ ಒಂದು ಪ್ರೀತಿಯಾಗಿ ನಾವು ಮಾಡೋದು ಅನ್ನೋ ಭಾವನೆ ನಮ್ಮಲ್ಲಿ ಬೆಳೆದು ನಾವು ಸಂಘಟಿತರಾದರೆ ನಮ್ಮ ದೇಶ ಖಂಡಿತವಾಗಿ ತುಂಬಾ ಮೇಲಕ್ಕೆ ಹೋಗ್ತದೆ. ಇವಾಗ ರಾಮನ ಪ್ರತಿಷ್ಠೆ ಆಗಿದೆ. ನಮ್ಗೆಲ್ಲರಿಗೂ ಕೂಡ ರಾಮ ನೇರವಾಗಿ ಅನುಗ್ರಹ ಮಾಡ್ತಾನೆ ಕೇಳುವುದಿಲ್ಲ. ನವಗ್ರಹ ದೇವತೆಗಳ ಮೂಲಕವಾಗಿ ಅನುಗ್ರಹ ಮಾಡ್ತಾನೆ, ಅದೇ ರೀತಿ ಗುರುಗಳ ಮೂಲಕವಾಗಿ ಅನುಗ್ರಹ ಮಾಡ್ತಾನೆ, ಈ ರೀತಿ ಪರಂಪರೆಯ ಮೂಲಕವಾಗಿ ಅನುಗ್ರಹ ಮಾಡ್ತಾನೆ ಅನ್ನೋದು ನಿಯಮ. ಹಾಗಾಗಿ ಇವತ್ತು ನಮ್ಮ ಪ್ರಾರ್ಥನೆ ನಮ್ಮ ದೇಶ ಕಟ್ಟುವ ವಿಷಯದಲ್ಲಿ, ದೇಶದ ಏಳಿಗೆಗಾಗಿ ನಮ್ಮ ಪ್ರಾರ್ಥನೆಯಲ್ಲಿ ನನ್ನ ಏಳಿಗೆ ಆಗ್ಬೇಕಲ್ಲ ನೀವು ಕೇಳುದು. ದೇಶದಲ್ಲಿ ನಾನು ಒಬ್ಬ ಸೇರಿದ್ರಿಂದ ನನ್ನ ಏಳಿಗೆಯೂ ಕೂಡ ದೇಶದ ಏಳಿಗೆ ಆಗಲಿ, ದೇಶ ಸಂಪತ್ಭರಿತವಾಗಲಿ ಅಂತ ನಾವು ಬಯಸಿದ್ರೆ ನಮ್ಮ ಏಳಿಗೆ ಅದರೊಳಗೆ ಆರಾಮವಾಗಿ ಆಗ್ತದೆ ಅಂತ. ಹಾಗಾಗಿ ಇಂತಹ ಕಾರ್ಯಗಳಿಗೆ ನಾವು ನಿರಂತರ ಸಹಕಾರಿಯಾಗಿರೋಣ. ದೇವರ ಅನುಗ್ರಹ ನಮ್ಮೆಲ್ಲರಿಗೂ ಸದಾ ಇರಲಿ ಅಂತ ನಾನು ಹೇಳ್ತಾ, ಇನ್ನೊಂದು ವಿಶೇಷ ನೆನೆಸ್ತಾ ಎಲ್ಲ ಭಕ್ತರಿಗೆ ನಮಸ್ಕಾರ ನಾವು ಹೇಳಿ ಮುಗಿಲಿಕ್ಕಿಲ್ಲ, ತುಂಬಾ ಹೊತ್ತಾಗ್ತಾ ಬಂತು ಅಂತ ಈ ಕಾರ್ಯದಲ್ಲಿ ಎಲ್ಲರಿಗೆ ಹೇಗೆಂದರೆ, ಇದರಿಂದ ಯಾಗದಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಂ, ಎಲ್ಲ ಪ್ರಜೆಗಳಿಗೆ ಅವರಿಗೆ ಕ್ಷೇಮ ಸಿಗ್ತದೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಂ, ಎಲ್ಲರ ಪ್ರಜೆಗಳನ್ನು ಚೆನ್ನಾಗಿ ನೋಡತಕ್ಕಂತಹ ಆ ರಾಜರು ಇಲ್ಲಿ ಬೆಳೆದುಂಟಾಗಬೇಕು. ನಮ್ಮಲ್ಲಿ ಈಗ
ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.